ಒಡಿಶಾದ ಬೋಲಂಗೀರ್ನಲ್ಲಿ ರಕ್ಷಣಾ ಗೋಡೆ ಕಟ್ಟುವಲ್ಲಿನ ಅವ್ಯವಹಾರ ವರದಿ ಮಾಡಲು ಹೋಗಿದ್ದ ಫೋಟೋ ಪತ್ರಕರ್ತನ ಮೇಲೆ 4 ತೀವ್ರ ಹಲ್ಲೆ ಮಾಡಿದ್ದು ಅವರನ್ನು ಬಂಧಿಸಲಾಗಿದೆ. ವರದಿಗಾರ ಫೋಟೋ ಜರ್ನಲಿಸ್ಟ್ ವಿಜಯ್ ಪ್ರಧಾನ್ ಅವರ ಕೈಕಟ್ಟಿ 4 ತೀವ್ರ ಹಲ್ಲೆ ಮಾಡಿದ್ದಾರೆ. ಅವರನ್ನ ಬೀಳಿಸಿ ಮುಖಕ್ಕೆ ಒದ್ದದ್ದು ಕೂಡ ವಿಡಿಯೋದಲ್ಲಿ ಕಂಡಿದೆ. ಮೊನ್ನೆ ಈ ಘಟನೆ ನಡೆದಿತ್ತು. ಮಂಗಳವಾರ ಈ ಸಂಬಂಧ ಪೊಲೀಸರು ಒಬ್ಬ ಅಪ್ರಾಪ್ತ ತರುಣನ ಸಹಿತ 4 ಜನರನ್ನ ಬಂಧಿಸಿದ್ದಾರೆ. ವಿಜಯ್ ಪ್ರಧಾನರು ಫೋಟೋ ತೆಗೆಯುತ್ತಾ ಮಾಹಿತಿ ಸಂಗ್ರಹಿಸುವಾಗ ಅವರ ಮೊಬೈಲ್, ಮೈಕ್ರೋಫೋನ್ ಮತ್ತಿತರ ಸಲಕರಣೆಗಳನ್ನು ಕಿತ್ತುಕೊಂಡಿದ್ದಾರೆ. ಅವಿನಾಶ್ ದಲಾಯ್, ಆದಿತ್ಯ ಜೇನಾ, ಗುಮಾರ ನಾಯಕ್ ಮತ್ತೊಬ್ಬ ಅಪ್ರಾಪ್ತ ಬಂಧಿತ ಆರೋಪಿಗಳು. ಈ ಕೆಲಸವನ್ನ ಮಾಡಿಸುತ್ತಿರುವ ಕಾಂಟ್ರಾಕ್ಟರ್ ಈ ಹಲ್ಲೆ ಮಾಡಿಸಿರಬೇಕು. ಆ ನಿಟ್ಟಿನಲ್ಲಿ ತನಿಖೆ ನಡೆದಿದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಸೂಕ್ತ ಮಾಹಿತಿ ಮತ್ತು ಅವರನ್ನು ಬಂಧಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ.